ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಕರುಣೇಶ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಜೇಂದ್ರಗಡ, ಕಾಮರ್ಸ್ ಡಿಪಾರ್ಟ್ಮೆಂಟ್. ಈಗ ನಾವು ವಿಮೆ ಬಗ್ಗೆ ಮಾತಾಡೋಣ. ಇನ್ಶೂರೆನ್ಸ್ ಏನು? ವಿಮೆ ಅಂತ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಇನ್ಶೂರೆನ್ಸ್ ಅಂತ ಅಂದರೆ, ವಿಮೆ ಅಂತ ಅಂದರೆ ಒಬ್ಬ ವ್ಯಕ್ತಿಯು ಒಂದು ಜೀವ ವಿಮಾ ಸಂಸ್ಥೆಯೊಂದಿಗೆ ಮಾಡಿಕೊಳ್ಳುವಂತಹ ಒಪ್ಪಂದ ಆಗಿರುತ್ತೆ, ಅಥವಾ ಕರಾರು ಅಥವಾ ಒಪ್ಪಂದ ಯಾರ ಜೊತೆ ಆಗಿರುತ್ತೆ? ವಿಮೆದಾರನು ವಿಮಾ ಸಂಸ್ಥೆಯೊಂದಿಗೆ ಮಾಡಿಕೊಂಡಿರ್ತಾನೆ. ವಿಮಾದಾರನು ಅಂದರೆ ಯಾರು ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ರಕ್ಷಣೆಗೋಸ್ಕರ ಒಂದು ಜೀವ ವಿಮಾ ಸಂಸ್ಥೆಯೊಂದಿಗೆ ಮಾಡಿಕೊಳ್ಳುವಂತಹ ಕರಾರು ಅಥವಾ ಒಪ್ಪಂದ ಆಗಿರುತ್ತೆ, ಅದು ವಿಮೆ. ಈಗ ವಿಮೆ ಅಂದರೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ವಿಮೆ ಅಂತ ಅಂದರೆ ನೋಡಿ, ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಯಾರು ಕೂಡ ತಿಳ್ಕೊಳಕ್ಕಾಗಲ್ಲ. ಇನ್ಶೂರೆನ್ಸ್ ಏನಕ್ಕೆ ಬೇಕು ನಮಗೆ ಅಂತ ಅಂದರೆ, ಫ್ಯೂಚರ್ ಇಸ್ ಅನ್ಸರ್ಟೈನ್ ಅಂತ ಕರಿತೀವಿ. ಅಂದರೆ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಯಾರೂ ಕೂಡ ಕರಾರುವಕ್ಕಾಗಿ ಹೇಳೋದಕ್ಕೆ ಆಗಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿಯು ಅಥವಾ ಒಬ್ಬ ನೌಕರ ತಾನು ಕೆಲಸಕ್ಕೆ ಹೋಗ್ತಾ ಇರಬೇಕಾದ್ರೆ, ಸಂಪಾದನೆ ಮಾಡ್ತಿರ್ಬೇಕಾದ್ರೆ ಅವನೇನ್ ಮಾಡ್ತಾನೆ? ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ತಾನೆ, ಹೌದಲ್ವಾ? ತನ್ನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಅವ್ರಿಗೆಲ್ಲ ಇವನೇ ಒಬ್ಬ ನೌಕರ, ಇವನು ರಕ್ಷಾ ಕವಚ ಆಗಿರ್ತಾನೆ. ಆದರೆ ಒಂದು ದಿನ ಅಕಾಲಿಕ ಮರಣಕ್ಕೆ ಈ ನೌಕರ ತುತ್ತಾದ್ರೆ ಅವನನ್ನೇ ನಂಬಿಕೊಂಡಿರುವಂತಹ ಕುಟುಂಬ ಸದಸ್ಯರು ಬೀದಿ ಪಾಲಾಗಬೇಕಾಗುತ್ತೆ. ಒಬ್ಬ ವ್ಯಕ್ತಿ ತಾನು ದುಡಿಬೇಕಾದ್ರೆ, ತಾನು ಕಷ್ಟಪಟ್ಟ ಸಂಪಾದನೆ ಮಾಡಬೇಕಾದ್ರೆ ತನ್ನ ಕುಟುಂಬದವರು ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾನೆ. ಕುಟುಂಬದ ಸದಸ್ಯರು ಅಂದ್ರೆ ನಾನು ಈಗಾಗಲೇ ಹೇಳಿದ್ನಲ್ಲ, ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು ಯಾರಿರ್ಬೋದು. ಅದೇ ತರ ಮಹಿಳಾ ನೌಕರ ಆಗಿದ್ರೆ ಗಂಡ, ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬಹುದು. ದುಡಿಯುವಂತಹ ಆ ವ್ಯಕ್ತಿನೇ ಒಂದು ಮರಣಕ್ಕೆ ತುತ್ತಾದ್ರೆ, ಅಥವಾ ಅವನಿಗೆ ಏನಾದ್ರೂ ಅಂಗಾಂಗ ವೈಫಲ್ಯತೆ ಉಂಟಾದ್ರೆ ಮುಂದೆ ಕುಟುಂಬದ ಗತಿ ಏನು? ಅಂತಹ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುವಂಥದ್ದೇ ವಿಮೆ, ಇನ್ಶೂರೆನ್ಸ್. ಅಂತಹ ಸಂದರ್ಭದಲ್ಲಿ ಆ ನೌಕರ ಅಥವಾ ವಿಮೆಯ ಮಾಡಿಸಿದಂತಹ ಪಾಲಿಸಿದಾರ ಏನಾದರೂ ಅಕಾಲಿಕ ಮರಣಕ್ಕೆ ತುತ್ತಾದ್ರೆ ಅಥವಾ ಅಂಗವೈಫಲ್ಯ ಆದ್ರೆ, ಕರೆಕ್ಟಾಗಿ ಕೇಳಿಸ್ಕೊಡಿ. ಈಗ ಏನು ನಾನು ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿಯಾಗಿ ಒಂದು ಜೀವ ವಿಮಾ ಸಂಸ್ಥೆಯೊಂದಿಗೆ ಮಾಡಿಕೊಂಡಂತಹ ಕರಾರು ಅಥವಾ ಒಪ್ಪಂದ ಅಂತ, ಆ ಸಂಸ್ಥೆಯವರು ಏನು ಕರಾರು ಮಾಡಿಕೊಂಡಿರ್ತಾರೆ ಅದರ ಪ್ರಕಾರವಾಗಿ ಕುಟುಂಬ ಸದಸ್ಯರಿಗೆ ನಾಮಿನಿ ಅಂತ ಕರಿತೀವಿ ನಾವು. ಅಂದ್ರೆ ಇವರು ಪಾಲಿಸಿಯನ್ನ ಮಾಡಿಸ್ಬೇಕಾದ್ರೆ, ಯಾರು ನಾನು ಸತ್ತೋದ್ರೆ ಹಣ ಯಾರಿಗೆ ಹೋಗ್ಬೇಕು, ಹೆಂಡತಿಗೆ ಹೋಗ್ಬೇಕಾ, ಮಗನಿಗೆ ಹೋಗ್ಬೇಕಾ, ಮಗಳಿಗೆ ಹೋಗ್ಬೇಕಾ ಅಂತ ಮೊದಲೇ ಇನ್ಶೂರೆನ್ಸ್ ಅಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ. ಅದರ ಪ್ರಕಾರವಾಗಿ ಏನ್ ಮಾಡ್ತಾರೆ? ಆ ಹಣವನ್ನ ಕುಟುಂಬ ಸದಸ್ಯರಿಗೆ ಕೊಡ್ತಾರೆ. ಅದರಿಂದ ಕುಟುಂಬ ಸದಸ್ಯರ ಜೀವನ ನಿರ್ವಹಣೆ ಸುಗಮ ಆಗುತ್ತೆ. ಅರ್ಥ ಆಯ್ತಲ್ವಾ? ಇನ್ಶೂರೆನ್ಸ್ ಅಂದ್ರೆ ಏನು ಅಂತ, ವಿಮೆ ಅಂದ್ರೆ ಏನು ಅಂತ ಈಗ ನಿಮ್ಗೆ ಅರ್ಥ ಆಯ್ತು. ಇದು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಬಹಳ ಅವಶ್ಯಕ. ಅಂದ್ರೆ ಆ ವ್ಯಕ್ತಿ ತೀರೋದಂತಹ ಸಂದರ್ಭದಲ್ಲಿ ಕುಟುಂಬಕ್ಕೆ ಈ ವಿಮೆ ಅನ್ನೋದು ರಕ್ಷಣೆ ಆಗಿರುತ್ತೆ. ಬಿಕಾಸ್ ನೋಡಿ, ಫ್ಯೂಚರ್ ಇಸ್ ಅನ್ಸರ್ಟೈನ್. ನಾಳೆ ಏನಾಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ ಅಲ್ವಾ? ಈಗ ನೋಡಿ, ಸಡನ್ ಆಗಿ ಕರೋನಾ ರಜಾ ಬರುತ್ತೆ ಅಂತ ನಾವೇನಾದ್ರೂ ಅನ್ಕೊಂಡಿದ್ವಾ? ಇಲ್ಲ, ನಾಳೆ ಅನ್ನುವಂಥದ್ದು ಯಾವತ್ತೂ ಹೇಳಕ್ಕಾಗಲ್ಲ. ಈಗ ವಿಮೆಯಲ್ಲಿ ಎರಡು ತರ ಇದೆ, ಒಂದು ಜೀವ ವಿಮೆ, ಇನ್ನೊಂದು ಸಾಮಾನ್ಯ ವಿಮೆ. ಜೀವ ವಿಮೆ ಅಂತ ಅಂದ್ರೆ ಲೈಫ್ ಇನ್ಶೂರೆನ್ಸ್, ಸಾಮಾನ್ಯ ವಿಮೆ ಅಂದ್ರೆ ಜನರಲ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಯಾವುದು? ಜೀವ ವಿಮೆ ಅಂದ್ರೆ ಒಬ್ಬ ವ್ಯಕ್ತಿ ತನಗೆ ಅಥವಾ ತನ್ನ ಕುಟುಂಬ ಸದಸ್ಯರಿಗೆ ಮಾಡಿಸಿಕೊಳ್ಳುವಂತಹ ವಿಮೆಯನ್ನ ಜೀವ ವಿಮೆ ಅಂತ ಕರಿತೀವಿ. ಆ ವ್ಯಕ್ತಿ ತನಗೂ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಾನೆ, ತನ್ನ ಕುಟುಂಬ ಸದಸ್ಯರಿಗೂ ಕೂಡ ಇನ್ಶೂರೆನ್ಸ್ ನ ಮಾಡಿಸ್ಕೊಂಡಿರ್ತಾನೆ. ಅದು ಅಂಗಾಂಗ ವೈಫಲ್ಯತೆಗಾದ್ರೂ ಮಾಡಿಸ್ಕೋಬಹುದು ಅಥವಾ ಮರಣಕ್ಕಾದ್ರೂ ಮಾಡಿಸ್ಕೋಬಹುದು. ಅಂತಹ ಸಂದರ್ಭದಲ್ಲಿ
ತಿಂಗಳಿಗೆ ಇಷ್ಟು ಪ್ರೀಮಿಯಂ ಅಮೌಂಟ್ ಅಂತ ಕಟ್ಟಬೇಕಾಗಿರುತ್ತೆ. ಅದನ್ನ ಕಟ್ತಾ ಹೋಗ್ತಿರ್ತಾನೆ. ಒಂದು ದಿನ ಇವರು ಅಕಾಲಿಕ ಮರಣಕ್ಕೆ ತುತ್ತಾದಂತಹ ಸಂದರ್ಭದಲ್ಲಿ ನಾಮಿನಿದಾರರಿಗೆ ವಿಮಾ ಸಂಸ್ಥೆಯು ಹಣವನ್ನ ಕೊಡುತ್ತೆ. ಜೀವ ವಿಮೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತದ್ದು, ಅಥವಾ ಬರೀ ಒಬ್ಬ ವ್ಯಕ್ತಿಗ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಕುಟುಂಬ ಸದಸ್ಯರು ಅಷ್ಟೇ ಅಲ್ಲ, ನಿಮಗೂ ಕೂಡ ಇನ್ಶೂರೆನ್ಸ್ ಇರುತ್ತೆ. ಬಸ್ನಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ, ಟ್ರೈನ್ನಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ, ಶಾಲಾ ಕಾಲೇಜುಗಳಲ್ಲಿ ಓದುವಂತಹ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಜೀವ ವಿಮೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಎರಡನೇದು ಸಾಮಾನ್ಯ ವಿಮೆ, ಜನರಲ್ ಇನ್ಶೂರೆನ್ಸ್. ಯಾವ್ಯಾವ್ದಕ್ಕೆ ಬರುತ್ತೆ ಜನರಲ್ ಇನ್ಶೂರೆನ್ಸ್? ನಿಮ್ಮ ಹತ್ರ ಸ್ಕೂಟರ್ ಇದೆ ಅಲ್ವಾ, ಸ್ಕೂಟರ್ಗೆ ಇನ್ಶೂರೆನ್ಸ್ ಕಟ್ತೀರಾ ಅಲ್ವಾ, ಅದು ಜನರಲ್ ಇನ್ಶೂರೆನ್ಸ್ ಬರುತ್ತೆ. ಕಾರ್ ಇದ್ರೆ ನೀವು ಕಾರ್ ಇನ್ಶೂರೆನ್ಸ್ ಕಟ್ಟಿರ್ತೀರಾ. ನಿಮ್ಮ ಹತ್ರ ಅಂಗಡಿ ಇದ್ರೆ ಅಂಗಡಿಗೆ ಇನ್ಶೂರೆನ್ಸ್ ಮಾಡಿಸಿರ್ತೀರಾ. ಈ ಬಿಲ್ಡಿಂಗ್ಗೆ ಇನ್ಶೂರೆನ್ಸ್ ಮಾಡಿಸಿರ್ತೀವಿ ನಾವು. ಇದೆಲ್ಲವೂ ಕೂಡ ಜನರಲ್ ಇನ್ಶೂರೆನ್ಸ್ ಬರುತ್ತೆ. ಪ್ರಮುಖವಾಗಿ ಅಗ್ನಿ ವಿಮೆ ಅಂದ್ರೆ ಬೆಂಕಿ, ಫೈರ್, ಅಪಘಾತ, ಆಕ್ಸಿಡೆಂಟ್, ಪ್ರಕೃತಿ ವಿಕೋಪ, ಸಮುದ್ರ ವಿಕೋಪ, ಇವೆಲ್ಲವನ್ನೂ ನಾವು ಸಾಮಾನ್ಯ ವಿಮೆಯಲ್ಲಿ ಪರಿಗಣಿಸಲಾಗುತ್ತೆ. ನಮಗೆ ಪ್ರಮುಖವಾಗಿ ಇರುವಂತದ್ದು ಒಂದು ಬೆಂಕಿಯ ವಿಮೆ, ಇನ್ನೊಂದು ಕಡಲ ವಿಮೆ. ಬೆಂಕಿ ವಿಮೆ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಬೆಂಕಿ ವಿಮೆ ಅಂತ ಅಂದ್ರೆ ನೀವು ನಿಮ್ಮ ಕಟ್ಟಡ ಇರಬಹುದು, ಅಥವಾ ನೀವು ವ್ಯಾಪಾರಸ್ಥರಾಗಿ ನಿಮ್ಮ ಗೋದಾಮುಗಳು, ಗೋಡೌನ್ ಅಂತ ಕರಿತೀವಲ್ಲ, ಗೋದಾಮುಗಳಿರಬಹುದು, ನಿಮ್ಮ ಅಂಗಡಿಗಳಿರಬಹುದು, ಇದಕ್ಕೆಲ್ಲವನ್ನು ನೀವು ಬೆಂಕಿಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೋಬಹುದು, ಗ್ಯಾಸ್ ಲೀಕ್ ಆಗಿ ಬೆಂಕಿ ಹತ್ಕೋಬಹುದು ಬಿಲ್ಡಿಂಗ್ಗೆ, ನಿಮ್ಮ ಅಂಗಡಿಗೆ ಯಾವುದೇ ರೀತಿ ಅಗ್ನಿ ಅನಾಹುತ ಆಗ್ಬಹುದು. ನಾವು ಟಿವಿಗಳಲ್ಲಿ, ಪೇಪರಲ್ಲಿ ನೋಡಿರ್ತೀವಿ. ಈಗ ಮುಂಬೈನಲ್ಲಿ ಯಾವುದೋ ಒಂದು ಹೋಟೆಲ್ಗೆ ಬೆಂಕಿ ಬಿತ್ತು ಅಂತ ಕೇಳಿದ್ರೆ ನೀವು, ಒಂದು ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಏನೋ ಆಗಿರಬಹುದು. ಈ ರೀತಿ ಬೆಂಕಿಯಿಂದ ಆಗುವಂತಹ ಅವಘಡಗಳಿಗೆ ನೀವು ವಿಮೆಯ ಮೂಲಕ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳುವಂಥದ್ದು. ನಿಮ್ಮ ಅಂಗಡಿ, ನಿಮ್ಮ ಗೋದಾಮು ಯಾವುದೇ ಇರಲಿ, ನೀವು ಅದನ್ನ ರಕ್ಷಣೆ ಮಾಡ್ಕೊಳ್ತೀರಾ. ಇನ್ನೊಂದು ಕಡಲ ವಿಮೆ. ನೋಡಿ, ನಾವು ನಮ್ಮ ದೇಶಕ್ಕೆ ಕೆಲವು ವಸ್ತುಗಳನ್ನ ಆಮದು ಮಾಡ್ಕೋತೀವಿ ಬೇರೆ ದೇಶದಿಂದ. ಅದೇ ರೀತಿ ನಮ್ಮ ದೇಶದಿಂದ ಕೆಲವೊಂದು ವಸ್ತುಗಳನ್ನ ರಫ್ತು ಮಾಡ್ತೀವಿ. ಅದು ಸಾಮಾನ್ಯವಾಗಿ ಕಡಲ ಮೂಲಕ ನಡೆಯುತ್ತೆ. ಕಡಲ ಮೂಲಕ ನಡೆಯುತ್ತೆ ಅಂದ್ರೆ ಹಡಗುಗಳ ಮೂಲಕ ನಡೆಯುತ್ತೆ. ನೀವು ನನಗೆ ಪ್ರಶ್ನೆ ಕೇಳಬಹುದು, ಸರ್ ಇದಕ್ಕೆ ಯಾಕೆ ಸರ್ ವಿಮೆ ಬೇಕು ನಮಗೆ? ಸಾಮಾನುಗಳನ್ನ ನಾವು ಹಡಗಿನಲ್ಲಿ ಬೇರೆ ದೇಶಕ್ಕೆ ಕಳಿಸ್ತೀವಿ, ರಫ್ತು ಮಾಡ್ತೀವಿ, ಇಲ್ಲ ಆಮದು ಮಾಡ್ಕೋತೀವಿ. ಇಲ್ಲೇ ಇರೋದು ವಿಷಯ. ಕಡಲ್ಗಳ್ಳರು ಅಂತ ಕೇಳಿದ್ದೀರಾ? ಕಡಲ್ಗಳ್ಳರು ಅಂದ್ರೆ ಸಮುದ್ರದಲ್ಲಿ ಬರುವಂತಹ ಕಳ್ಳರುಗಳು, ಬೇರೆ ಹಡಗಲ್ಲಿ ಬಂದು ಕಳ್ತನ ಮಾಡುವಂಥವ್ರು. ಇಂಥವರಿಂದ ರಕ್ಷಣೆ ಮಾಡ್ಕೊಳ್ಳಕ್ಕೆ ನಿಮ್ಮ ಸಾಮಾನ, ಅಥವಾ ಸಮುದ್ರದಲ್ಲಿ ಬರುವಂತಹ ಪ್ರಕೃತಿ ವಿಕೋಪ ಇರ್ಬೋದು, ಸುನಾಮಿ ತರ ಬಂದ್ಬಿಡ್ಬೋದು ಅಲ್ವಾ, ಹಡಗು ಮುಳುಗೋಗ್ಬೋದು. ಟೈಟಾನಿಕ್ ಸಿನಿಮಾ ನೋಡಿದ್ದೀರಾ? ಹಡಗಿಗೆ ಒಂದೇ ಒಂದು ತೂತಾಗ್ಲಾಗಿ ಇಡೀ ಹಡಗೆ ಮುಳುಗೋಗ್ಲಿಲ್ವಾ? ಆ ಥರ ಹಡಗುಗಳಿಗೆ ಏನಾದರೂ ಸಮಸ್ಯೆ ಬಂದ್ರೆ ಆ ಹಡಗಿನಲ್ಲಿ ನೀವು ಸಾಗಿಸುವಂತಹ ಸಾಮಗ್ರಿಗಳನ್ನು ನೀವು ವಿಮೆಯ ಮೂಲಕ ರಕ್ಷಣೆ ಮಾಡಿಕೊಳ್ಳೋದನ್ನ ಕಡಲ ವಿಮೆ ಅಂತ ಕರಿತೀವಿ. ಓಕೆ, ಥ್ಯಾಂಕ್ ಯು. ಆಫ್ ಮಾಡಿ.